ಅದು ಪ್ರಕೃತಿಯ ಮಡಿಲಿನಲ್ಲಿ ಸೆರೆಗುಟ್ಟಿ ಮಲಗಿರುವ ಪ್ರದೇಶ. ಇಡೀ ಕರಾವಳಿಯ ನೈಸರ್ಗಿಕ ಶ್ರೀಮಂತಿಕೆಗೆ ಅದೇ ಆಧಾರ. ಆದರೆ ಕಳ್ಳ ರಾಜಕಾರಣಿಗಳ ಕಾಕದೃಷ್ಟಿ ಈ ಸಮೃದ್ಧ ಪ್ರದೇಶದ ಮೇಲೆ ಬಿದ್ದಿದೆ. ಜನರನ್ನ ಮೋಸ ಮಾಡಿ ಜೇಬು ತುಂಬಿಸಿಕೊಳ್ಳಲು ತಯಾರಿ ನಡೆಸಿದೆ. ಇದೇ ಈ ಹೊತ್ತಿನ ವಿಶೇಷ ದುಡ್ಡಿನ ಹೊಳೆ. ಎತ್ತಿನಹೊಳೆ ಯೋಜನೆಗೆ ಸರ್ಕಾರ ಈಗಾಗಲೇ ಶಿಲಾನ್ಯಾಸ ಮಾಡಿದೆ. ಜನರು ವಿಜ್ಞಾನಿಗಳು ಏನೇ ಅಪಸ್ವರ ತೆಗೆದ್ರೂ ನೇತ್ರಾವತಿ ತಿರುಗಿಸೋದು ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋ ರೀತಿ ಸರ್ಕಾರ ವರ್ತಿಸುತ್ತಿದೆ. ಅಷ್ಟಕ್ಕೂ ಎತ್ತಿನಹೊಳೆ ಯೋಜನೆಯ ಅಸಲಿಯತ್ತು ಏನು? ಸರ್ಕಾರ ಈ ಯೋಜನೆಗೆ ಈ ರೀತಿ ಹಠ ಹಿಡಿದು ಕೂರಲು ಕಾರಣ ಏನು? ಇಲ್ಲಿದೆ ನೋಡಿ ಡೀಟೇಲ್ಸ್. ಎತ್ತಿನಹೊಳೆ ಯೋಜನೆ ಅಲಿಯಾಸ್ ನೇತ್ರಾವತಿ ನದಿ ತಿರುವು ಯೋಜನೆ. ಒಬ್ಬ ಚಿಕ್ಕಬಳ್ಳಾಪುರದ ಸಂಸದ ಮೊಯ್ಲಿ, ಇನ್ನೊಬ್ಬ ಕಾನೂನು ಸಚಿವ ಸದಾನಂದಗೌಡ ಸಾಹೇಬ್ರ ಕನಸಿನ ಕೂಸು. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನರ ನಿರೀಕ್ಷೆ, ಕರಾವಳಿ ಜಿಲ್ಲೆಯ ಜನರ ಆಕ್ರೋಶ, ರಾಜಕಾರಣಿಗಳಿಗೆ ಸದಾ ಭಾಷಣದ ಸರಕು. ವಿವಾದಿತ ಎತ್ತಿನಹೊಳೆ ಯೋಜನೆ ಸದ್ಯ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಾಗ್ತಾ ಇರುವ ಯೋಜನೆ. ಬಯಲು ಸೀಮೆಯ ಜನರ ನೀರಿನ ಬರ ದೂರ ಮಾಡುತ್ತೇವೆ ಎಂಬ ಕನಸನ್ನ ಹೊತ್ತುಕೊಂಡು ರಾಜ್ಯ ಸರ್ಕಾರ ಈ ಯೋಜನೆಗೆ ಶ್ರೀಕಾರ ಹಾಕಿದೆ. ಕಳೆದ ಲೋಕಸಭಾ ಚುನಾವಣೆಗೂ ಮುನ್ನ ತರಾತುರಿಯಲ್ಲಿ ಈ ಯೋಜನೆಗೆ ಶಿಲಾನ್ಯಾಸ ಕೂಡ ನಡೆದಿದೆ. ಪಶ್ಚಿಮ ಘಟ್ಟದಿಂದ ನಡೆಯುವ ಈ ಯೋಜನೆಯ ಕಾಮಗಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಭೂಮಿ ಪೂಜೆ ಮಾಡಿ ವೀರಪ್ಪ ಮೊಯ್ಲಿ ಸಾಹೇಬರು ಮೀಸೆ ತಿರುವಿದ್ದಾರೆ. ಪಶ್ಚಿಮ ಘಟ್ಟದಿಂದ ನಡೆಯುವ ಈ ಯೋಜನೆಯ ಕಾಮಗಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಭೂಮಿ ಪೂಜೆ ಮಾಡಿ ವೀರಪ್ಪ ಮೊಯ್ಲಿ ಸಾಹೇಬರು ಮೀಸೆ ತಿರುವಿದ್ದಾರೆ. ಬರೋಬ್ಬರಿ 14,000 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಗೆ ರಾಜ್ಯ ಸರ್ಕಾರ ಬಜೆಟ್ನಲ್ಲೂ ಅನುದಾನ ತೆಗೆದಿರಿಸಿದೆ. ಕರಾವಳಿಯ ಜನರ ವಿರೋಧವನ್ನ ಕ್ಯಾರೆ ತೆಗೆಯದೆ ಇಲ್ಲಿನ ಜನರು, ತಜ್ಞರು, ಪರಿಸರ ವಿಜ್ಞಾನಿಗಳ ಜತೆ ಯಾವುದೇ ಮಾತುಕತೆ ನಡೆಸದೆ ನೇತ್ರಾವತಿಯನ್ನ ಅಪಹರಿಸಲು ಸರ್ಕಾರ ಸಜ್ಜಾಗಿದೆ. ಕಳೆದ ವರ್ಷ ತರಾತುರಿಯಲ್ಲಿ ಶಿಲಾನ್ಯಾಸ ನೆರವೇರಿಸಿ ಎತ್ತಿನಹೊಳೆ ಅಲಿಯಾಸ್ ನೇತ್ರಾವತಿ ತಿರುವು ಯೋಜನೆಗೆ ಶ್ರೀಕಾರ ಹಾಕಿದ ಸರ್ಕಾರಕ್ಕೆ ಯೋಜನೆಯ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಕರಾವಳಿಯ ಜನರ ಆತಂಕ, ಆಕ್ರೋಶವನ್ನ ಕ್ಯಾರೆ ತೆಗೆಯದೆ ಯೋಜನೆ ಜಾರಿಗೆ ಹೊರಟ ಸರ್ಕಾರಕ್ಕೆ ಸಕಲೇಶಪುರದ ಜನರು ಅಡ್ಡಗಾಲು ಹಾಕಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ಆರಂಭದಲ್ಲೇ ವಿಘ್ನ. ಯೋಜನೆ ಜಾರಿಗೆ ಸಕಲೇಶಪುರದಲ್ಲಿ ವಿರೋಧ. ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರು ಸ್ಥಳೀಯರು. ಎತ್ತಿನಹೊಳೆ ಯೋಜನೆ ವಿರೋಧಿ ಹೋರಾಟ ಕರಾವಳಿಯ ಭಾಗದಲ್ಲಿ ಜೋರಾಗಿ ನಡೆದರೂ ಸರ್ಕಾರ ಕ್ಯಾರೆ ತೆಗೆಯಲಿಲ್ಲ. ಸೌಜನ್ಯಕ್ಕೂ ಇಲ್ಲಿನ ಜನರ ಜತೆ ಮಾತುಕತೆ ನಡೆಸಲಿಲ್ಲ. ಸರ್ವಾಧಿಕಾರದ ನಿರ್ಧಾರ ತೆಗೆದು ಯೋಜನೆ ಜಾರಿ ಮಾಡಲು ಹೊರಟಿತು. ಆದರೆ ಸರ್ಕಾರ ಒಂದೇ ಬಗೆದ್ರೆ ನ್ಯಾಯಾಲಯ ಮತ್ತೊಂದು ಬಗೆದಿದೆ. ಯೋಜನೆ ಆರಂಭವಾಗುವ ಸಕಲೇಶಪುರ ಭಾಗದಲ್ಲಿ ಎತ್ತಿನಹೊಳೆಯ ವಿಚಾರ ತೆಗೆದ್ರೆ ಜನ ಚಪ್ಪಲಿ ಎತ್ತಿಕೊಳ್ತಿದ್ದಾರೆ. ನಮ್ಮ ತಾಯಿಯಂತ ಪ್ರಕೃತಿ ಅನ್ನ ನೀಡುವ ಕೃಷಿ ಭೂಮಿಯನ್ನ ಉಳಿಸಿಕೊಳ್ಳಲು ಪಣ ತೊಟ್ಟಿರುವ ಸಕಲೇಶಪುರ ಜಿಲ್ಲೆಯ ಜನ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಎತ್ತಿನಹೊಳೆ ಯೋಜನೆಗೆ ಶಿಲಾನ್ಯಾಸ ನಡೆದ ಬೆನ್ನಿಗೆ ಯೋಜನೆಯ ಗುತ್ತಿಗೆ ಪಡೆದುಕೊಂಡ ಕಂಪನಿಯವರು ದೊಡ್ಡ ದೊಡ್ಡ ಯಂತ್ರಗಳನ್ನು ಹಿಡಿದುಕೊಂಡು ಬಂದು ಕಾಮಗಾರಿ ಆರಂಭಿಸಿಯೇ ಬಿಟ್ರು. ಇದರಿಂದ ಆತಂಕಗೊಂಡ ಸಕಲೇಶಪುರ ಭಾಗದ ಜನ ಕೂಡಲೇ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರು.
ಜನರ ಮನವಿಯನ್ನ ಪುರಸ್ಕರಿಸಿದ ನ್ಯಾಯಾಲಯ ಯೋಜನೆಯ ಕಾಮಗಾರಿಗೆ ತಾತ್ಕಾಲಿಕ ತಡೆಯಾಜ್ಞೆ ಕೂಡ ನೀಡಿತು. ಸಪೋಸ್ ಭೂಸ್ವಾಧೀನ ಮಸೂದೆ ಸಂಸತ್ತಿನಲ್ಲಿ ಪಾಸ್ ಆಗಿಬಿಟ್ರೆ ಎತ್ತಿನಹೊಳೆ ಯೋಜನೆಯ ಮೇಲೆ ಕರಿನೆರಳು ಬೀಳಲಿದೆ. ರೈತರು ಸ್ವಯಂ ಪ್ರೇರಿತವಾಗಿ ಭೂಮಿ ಬಿಟ್ಟುಕೊಡದ ವಿನಃ ಸರ್ಕಾರ ಇಲ್ಲಿ ಏನು ಮಾಡುವ ಸ್ಥಿತಿಯಲ್ಲಿ ಕೂಡ ಇಲ್ಲ. ಎತ್ತಿನಹೊಳೆ ಯೋಜನೆಗೆ ಮತ್ತೊಂದು ಸಮಸ್ಯೆ. ಯೋಜನೆಯಿಂದ ಪ್ರಯೋಜನವೇ ಇಲ್ಲ ಅಂದ್ರು ವಿಜ್ಞಾನಿಗಳು. ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಎಚ್ಚರಿಕೆ. ಹೌದು, ಮೊಯ್ಲಿ ಸಾಹೇಬ್ರ ಕನಸಿನ ಕೂಸು ಎತ್ತಿನಹೊಳೆ ಯೋಜನೆಗೆ ವಿಜ್ಞಾನಿಗಳಿಂದಲೂ ತೀವ್ರ ವಿರೋಧ ವ್ಯಕ್ತವಾಗಿದೆ. ಎತ್ತಿನಹೊಳೆ ಯೋಜನೆಯ ಸಾಧಕ ಬಾಧಕದ ಬಗ್ಗೆ ಅಧ್ಯಯನ ಮಾಡಿದ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ರಾಜ್ಯ ಸರ್ಕಾರವು ಜಾರಿಗೆ ತರಲು ಉದ್ದೇಶಿಸಿರುವ ಎತ್ತಿನಹೊಳೆ ಯೋಜನೆಯಿಂದ ಕೋಟ್ಯಂತರ ರೂಪಾಯಿ ಪೋಲಾಗುವುದರೊಂದಿಗೆ ಅಲ್ಲಿಗೂ ನೀರಿಲ್ಲ ಇಲ್ಲಿಗೂ ನೀರಿಲ್ಲ ಎನ್ನುವ ಅತಂತ್ರ ಸ್ಥಿತಿ ನಿರ್ಮಾಣವಾಗಲಿದೆ. ಎತ್ತಿನಹೊಳೆ ಪ್ರದೇಶದಲ್ಲಿ ವಾರ್ಷಿಕ 3,000ದಿಂದ 4,500 ಮಿಲಿಮೀಟರ್ ಮಳೆ ಸುರಿತಾ ಇದೆ ಎಂದು ಕರ್ನಾಟಕ ಸರ್ಕಾರದ ಅಂಕಿ ಅಂಶಗಳು ಹೇಳುತ್ತವೆ. ಅಲ್ಲಿ ಕೇವಲ 9.55 ಟಿಎಂಸಿ ನೀರು ಲಭ್ಯ ಎಂದು ವೈಜ್ಞಾನಿಕವಾಗಿ ಅಂದಾಜಿಸಲಾಗಿದೆ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಕರ್ನಾಟಕ ನೀರಾವರಿ ನಿಗಮವು ತನ್ನ ಯೋಜನಾ ವರದಿಯಲ್ಲಿ 24 ಟಿಎಂಸಿ ನೀರು ಲಭ್ಯವಾಗುತ್ತೆ ಎಂದು ಹೇಳಿದೆ. ನೀರಿನ ಅಲಭ್ಯತೆಯಿಂದಾಗಿ ಎತ್ತಿನಹೊಳೆ ಯೋಜನೆ ವಿಫಲ ಯೋಜನೆಯಾಗಲಿದೆ. ಇದರಿಂದ ಬಯಲುಸೀಮೆ ಜನರ ನೀರಿನ ಬೇಡಿಕೆ ಪೂರೈಸುವುದು ಅಸಾಧ್ಯ. ಬದಲಾಗಿ ಎತ್ತಿನಹೊಳೆ ಪ್ರದೇಶದ ಜನತೆಯ ನೀರಿನ ಹಕ್ಕನ್ನು ಕಸಿಯಲಾಗುತ್ತೆ. ಯೋಜನೆಯಿಂದ ಹಾಸನ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ನೀರಿನ ಕೊರತೆ ಉಂಟಾಗಲಿದೆ. ಯೋಜನೆಯು ಅರಣ್ಯ ಕಾಯ್ದೆ, ಪರಿಸರ ಕಾಯ್ದೆ, ಜೀವ ವೈವಿಧ್ಯ ಕಾಯ್ದೆ, 2012ರ ರಾಷ್ಟ್ರೀಯ ಜಲನೀತಿ ಸೇರಿದಂತೆ ಹಲವಾರು ಕಾಯ್ದೆಗಳನ್ನು ಉಲ್ಲಂಘಿಸುತ್ತೆ. ಯೋಜನೆಯನ್ನು ಜಾರಿಗೊಳಿಸಲು ಮುಂದಾದರೆ ಅರಣ್ಯ ನಾಶ ಹಾಗೂ ಅಪಾರ ಹಣ ವ್ಯರ್ಥವಾಗುವುದು ಖಂಡಿತ ಎಂದು ವರದಿಯಲ್ಲಿ ಡೀಟೇಲ್ ಆಗಿ ಹೇಳಿದೆ. ಎತ್ತಿನಹೊಳೆ ಅಥವಾ ನೇತ್ರಾವತಿ ನೀರು ಎರಡೂ ಒಂದೇ. ನಾವು ಹೋರಾಟದ ಪ್ರಾರಂಭದಲ್ಲೇ ನಾವು ಹೇಳಿದ್ದೇವೆ ಏನಂತಂದರೆ, ಈ ಯೋಜನೆ ಇದೊಂದು ಭ್ರಷ್ಟಾಚಾರಕ್ಕೆ ನಾಂದಿ ಹಾಡಲಿಕ್ಕೆ ಮಾಡತಕ್ಕಂಥ ಯೋಜನೆ. ಕೆಳಗಡೆಯ ಈ ಅವೈಜ್ಞಾನಿಕ ಯೋಜನೆ ಆಗಿದ್ದರಿಂದ ನೇತ್ರಾವತಿ ನದಿ ನೀರು ಹಾಳಾಗುತ್ತೆ ಮತ್ತು ಮೇಲೆ ಕೋಲಾರಕ್ಕೆ ಖಾಲಿ ಕೊಳವೆ ಹೋಗುವುದು ಅಂತೇಳಿ ನಾವು ಸ್ಪಷ್ಟವಾಗಿ ಹೋರಾಟದ ಮೊದಲೇ ಹೇಳಿದ್ದೇವೆ. ಈಗ ವೈಜ್ಞಾನಿಕವಾಗಿ ಕೂಡ ಎಕ್ಸ್ಪರ್ಟ್ಸ್ಗಳು ಬೆಂಗಳೂರಿನ ವಿಜ್ಞಾನ ಸಂಸ್ಥೆಯವರು ರಿಪೋರ್ಟ್ ಕೊಟ್ಟಿದ್ದಾರೆ. ಇದು ಸಂಪೂರ್ಣವಾಗಿ ಹಣವನ್ನು ಹಾಳು ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಯೋಜನೆ ಹೊರತು ಕೋಲಾರಕ್ಕೆ ನೀರು ಹೋಗುವುದಿಲ್ಲ. ಇದೀಗ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಇದರೊಳಗೆ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ಈಗಲೇ ಆಗಿದೆ ಅಂತ. ಇದಕ್ಕೆ ಪೂರಕವಾಗಿ ವಾರಾಯಿ ಯೋಜನೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿದೆ ಹೇಳೋದು ಎಲ್ಲರಿಗೂ ಗೊತ್ತಿದೆ, ಕರಾವಳಿ ಜನರಿಗೂ ಗೊತ್ತಿದೆ, ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಈ ಯೋಜನೆಯು ಕೂಡ ಅಂತಹದೇ ಒಂದು ಭ್ರಷ್ಟಾಚಾರದ ಒಂದು ಭಾಗ. ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರಿಗೆ ಕೇವಲ ಚುನಾವಣಾ ಸ್ಟಂಟ್ ಆಗಿತ್ತು. ಆಮೇಲೆ ಸದಾನಂದ ಗೌಡರಿಗೆ ಬೆಂಗಳೂರು ಚುನಾವಣಾ ಸ್ಟಂಟ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅವರಿಬ್ಬರ ಒಂದು ತರಾತುರಿಯ ನಿರ್ಣಯನ ತಗೊಂಡ್ರು. ಅದರ ಪರಿಣಾಮ ಅದು ಪ್ರಾರಂಭ ಆದದ್ದು. ಈಗ ನಾವು ಕೇಳುವಂಥ ಪ್ರಶ್ನೆ, ಕುಮಾರಸ್ವಾಮಿಯವರು ಅತ್ಯಂತ ಸ್ಪಷ್ಟವಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಅವರು ಹೇಳ್ತಾರೆ, ಇದರಲ್ಲಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತ. ಇದನ್ನು CBIಗೆ ಕೊಡಲಿಕ್ಕೆ ಯೋಗ್ಯವಾದ ಕೇಸು. ಮತ್ತು ಈಗ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು
ಸನ್ಮಾನ್ಯ ರಮಾನಾಥ್ ರೈ ಅವರು, ಸಚಿವರಾದಂಥ ಖಾದರ್ರು, ಅಭಯಚಂದ್ರರು, ವಿನಯ್ ಕುಮಾರ್ ಸೊರಕೆ ಅವರು ಈಗೇನು ಹೇಳ್ತಾರೆ ಹೇಳೋದು ಅಂತ ಪ್ರಶ್ನೆ. ಇದರ ಜೊತೆಗೆ ಕಳೆದ 1.5 ತಿಂಗಳಿನಿಂದ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಕುಡಿಯುವ ನೀರನ್ನು ತುಂಬ ಸಮಸ್ಯೆ ಆಗಿದೆ. ಟ್ಯಾಂಕರ್ಗಳಲ್ಲಿ ಕೊಂಡೋಗುವಂಥ ಪರಿಸ್ಥಿತಿ ಬಂದಿದೆ. ಇದೆಲ್ಲವನ್ನು ನೋಡುವಾಗ ಈ ಯೋಜನೆಯ ಬಗ್ಗೆ ನಮ್ಮ ಶಾಸಕರು, ಪ್ರತಿನಿಧಿಗಳು ಇನ್ನಾದರೂ ಮಾತಾಡ್ತಾರಾ? ಇನ್ನೂ ಮಾತಾಡೋದಿಲ್ಲ ಅಂತಂದರೆ ಅವರಿಗೆ ಆ ಕೋಟ್ಯಾಂತರ ರೂಪಾಯಿ ಆದ ಭ್ರಷ್ಟಾಚಾರದಲ್ಲಿ ಅವರಿಗೇನಾದ್ರು ಒಂದು ಭಾಗ ಬಂದಿದಾ ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕೆಂದರೆ ಇಲ್ಲದ್ರೆ ಯಾಕೆ ಮಾತಾಡೋದಿಲ್ಲ? ಅದು ಇಲ್ಲ ಅಂತಾದರೆ ಅದನ್ನು ಬಹಿರಂಗಪಡಿಸಲಿ. ಏನು ಕೆಲಸ ಆಗಲಿಲ್ಲ. ಕೇವಲ ಅಲ್ಲಿ ಸಕಲೇಶ್ಪುರದ ಹತ್ರ ಒಂದಿಷ್ಟು ಹೊಂಡ ತೆಗೆದದ್ದು ಬಿಟ್ಟರೆ, ಒಂದಿಷ್ಟು ಪೈಪ್ನೊಂದು ಅಲ್ಲಿ ರಾಶಿ ಹಾಕಿದ್ದು ಬಿಟ್ಟರೆ ಬೇರೆ ಏನು ಕೆಲಸ ಆಗಲಿಲ್ಲ. ಕೋಟಿಗಟ್ಟಲೆ ಎಲ್ಲಿಂದ ಖರ್ಚಾಯಿತು? ಯಾಕೆ ಖರ್ಚಾಯಿತು? ಹಾಗಾಗಿ ಇನ್ನೂ ಕೂಡ ನಮ್ಮ ಜನಪ್ರತಿನಿಧಿಗಳಿಗೆ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೆ, ಮುಖ ಉಳಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗಲಾದರೂ ಇದನ್ನು ಸಾರಾಸಗಟ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಅನ್ಯಾಯವನ್ನು ತಡಿತೇವೆ, ನಾವು ಇದು ಸರಿಯಿಲ್ಲ ಅಂತೇಳಿ ಹೊರಡಬೇಕು. ಜೊತೆಗೆ ಬೆಂಗಳೂರು, ಕೋಲಾರ ಸೇರಿದಂತೆ ನಾವು ಹೇಳ್ತಾ ಇದ್ದೇವೆ, ಸಾವಿರಾರು ಕೆರೆಗಳನ್ನು ನುಂಗಿ ನೀರು ಕುಡಿದಿದ್ದಾರೆ. ಕೆಲವು ಕೆರೆಗಳ ನೀರು ಕುಡಿಲಿಕ್ಕಾಗೋದಿಲ್ಲ, ಹಾಳು ಮಾಡಿದ್ದಾರೆ. ಇದು ಈಗ ಎಚ್ಚರ ಆಗ್ತದೆ ಅವರಿಗೆ. ಹಾಗಾಗಿ ಅಲ್ಲಿಯ ಕೆರೆಗಳ ಅಭಿವೃದ್ಧಿಯೇ ಮೊದಲ ಆದ್ಯತೆ ಆಗಬೇಕು. ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಈ ಯೋಜನೆಯನ್ನು ತಕ್ಷಣ ಕೈಬಿಟ್ಟು ಅಲ್ಲಿ ಇರ್ತಕ್ಕಂಥ ಹೇಮಾವತಿ ನದಿ ನೀರಿನ ಯೋಜನೆ ಇರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿ ಇರ್ಬೋದು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ನದಿಗಳ ನೀರನ್ನು ಕೊಂಡೋಗಲಿಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಅವರಿಗೆ ನೀರು ಸಿಗ್ತದೆ. ಇಲ್ಲದೆ ಹೋದರೆ ಈ ದುಡ್ಡು ಹೀಗೆ ಹೋಗ್ತಾ ಇರ್ತದೆ. ಇನ್ನು ಎಲ್ಲಿಯೋ ಒಂದು 10, 20, 30 ವರ್ಷದ ನಂತರ ಮತ್ತೆ ಇಲ್ಲೆಲ್ಲರೂ ಕೆಳಗೂ ನೀರಿಲ್ಲದೆ ಮೇಲೂ ನೀರಿಲ್ಲದ ಹಾಹಾಕಾರ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದಕ್ಕೆ ಕನಿಷ್ಠ ನಾಚಿಕೆ, ಮಾನ ಮರ್ಯಾದೆ ಏನಾದ್ರು ಇದ್ದರೆ ದಯಮಾಡಿ ಈ ಯೋಜನೆಯನ್ನು ತಕ್ಷಣ ಸ್ಥಗಿತಗೊಳಿಸಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಎತ್ತಿನಹೊಳೆ ಯೋಜನೆಯ ವಾಸ್ತವ ಈ ರೀತಿ ಇದೆ ಕಣ್ರೆ. ಈ ಯೋಜನೆ ಯಶಸ್ಸು ಕಾಣೋದು ಸಾಧ್ಯನೇ ಇಲ್ಲ. ಇದರಿಂದ ಯಾರಿಗೂ 10 ಪೈಸೆಯ ಪ್ರಯೋಜನ ಕೂಡ ಇಲ್ಲ ಅನ್ನೋದು ರಾಜಕಾರಣಿಗಳಿಗೂ ಸ್ಪಷ್ಟವಾಗಿ ಗೊತ್ತಿದೆ. ಆದರೂ ರಾಜಕಾರಣಿಗಳು ಎತ್ತಿನ ಹೊಳೆಯಲ್ಲಿ ರಾಜಕಾರಣ ಮಾಡ್ತಲಿದ್ದಾರೆ. ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳಿತಲಿದ್ದಾರೆ. ಸರ್ಕಾರಕ್ಕೆ ಎತ್ತಿನಹೊಳೆ ಯೋಜನೆ ಜಾರಿಗೆ ಈ ರೀತಿ ಹಠ ಯಾಕೆ? ಯಾರ ವಿರೋಧವನ್ನ ಲೆಕ್ಕಿಸದ ಸರ್ಕಾರದ ದರ್ಪಕ್ಕೆ ಕಾರಣ ಏನು? ಅದನ್ನ ಹೇಳ್ತೀವಿ ಸಣ್ಣ ವಿರಾಮದ ನಂತರ.